ಸಮಾಜ ಪರಿವರ್ತನಾ ವೇದಿಕೆ ವಗ್ಗ ವಲಯದ ಆಶ್ರಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಯಡಿಯಲ್ಲಿ ಬಹುಜನ ಸಾಹಿತಿ ಸತೀಶ್ ಕಕ್ಕೆಪದೌರವರ ನಿರ್ದೇಶನದಲ್ಲಿ ಯುವ ನಾಯಕ ಅರುಣ್ ಮಧ್ವಾರವರ ಸಾರಥ್ಯದಲ್ಲಿ ಸಮಾಜ ಪರಿವರ್ತನಾ ಚಳವಳಿಯ ಮುಖಂಡರಾದ ಶ್ರೀಮಾನ್ ಪಿ ಚೆನ್ನಪ್ಪರವರ ಅಧ್ಯಕ್ಷತೆಯಲ್ಲಿ ವಿಶ್ವಜ್ಞಾನಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ 131ನೇ ಹುಟ್ಟುಹಬ್ಬದ ಸಂಭ್ರಮೋತ್ಸವ ಹಾಗೂ ಪರಿಶಿಷ್ಟ ಜಾತಿಯ 1,000 ಬಡ ಮಕ್ಕಳಿಗೆ ಪುಸ್ತಕ ವಿತರಣೆಯು ಕಾವಳಪಡೂರು ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ವಗ್ಗದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನ ಉಪನ್ಯಾಸಕರಾದ ಶ್ರೀಮಾನ್ ರುಕ್ಮಯ್ಯ ಎಂ ಕಕ್ಕೆಪದವ್ ಉದ್ಘಾಟಿಸಿ ಭೀಮ ಸಂದೇಶ ಸಾರಿದರು. ಕಾವಳಪಡೂರು ವಗ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ರಜನಿ ಬಾಬು ಮೂಲ್ಯ, ಸತ್ಯಸಾರಾಮಣಿ ಕ್ಷೇತ್ರ ಮುತ್ತೂರು ಪ್ರಧಾನ ಅರ್ಚಕರಾದ ಪೂಜ್ಯ ಹರಿಯಪ್ಪ ಮುತ್ತೂರ್, ಬಹುಜನ ಸಮಾಜ ಪಕ್ಷ ದಕ್ಷಿಣ ಕನ್ನಡದ ಸಂಯೋಜಕರಾದ ಶ್ರೀಮಾನ್ ಗೋಪಾಲ ಮುತ್ತೂರ್, ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ವಗ್ಗ ಇದರ ಅಧ್ಯಕ್ಷರಾದ ಶ್ರೀಮಾನ್ ವೀರೇಂದ್ರ ಅಮೀನ್, ಸಮಾಜ ಪರಿವರ್ತನಾ ಚಳವಳಿಗಾರರಾದ ಶ್ರೀಮಾನ್ ಅನ್ನು ಕಕ್ಕಿಬೆಟ್ಟು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ರಿಜಿಸ್ಟರ್ ಕಕ್ಕೆಪದವ್ ಇದರ ಗೌರವಾಧ್ಯಕ್ಷರಾದ ಶ್ರೀಮಾನ್ ಅಣ್ಣು ಕಂಡಿಗ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ರಿಜಿಸ್ಟರ್ ಕಕ್ಕೆಪದವ್ ಇದರ ಅಧ್ಯಕ್ಷರಾದ ಶ್ರೀಮಾನ್ ರಾಜೀವ್ ಕಕ್ಕೆಪದವ್, ಕಾವಳಪಡೂರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮಾನ್ ಚಂದ್ರಶೇಖರ ಕೆ ಕರ್ನಾ, ಕಾವಳಪಡೂರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಭವಾನಿ ಶ್ರೀಧರ್ ಪೂಜಾರಿ, ಬಿಜೆಪಿ ಶಕ್ತಿ ಕೇಂದ್ರ ಇದರ ಅಧ್ಯಕ್ಷರಾದ ಶ್ರೀಮಾನ್ ಸತೀಶ್ ಶೆಟ್ಟಿ ಮಧ್ವಕಟ್ಟೆ, ಬಂಟ್ವಾಳ ತಾಲೂಕು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀಮಾನ್ ಕೆ ಸತೀಶ್ ಅರಳ ಮೊದಲಾದವರು ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಬಡಗ ಕಜೆ ಕಾರು ನಿರ್ದೇಶಕರಾದ ಶ್ರೀಮಾನ್ ಅನಿಲ್ ಕುರುವರಗೋಳಿ, ಪ್ರಗತಿಪರ ಕೃಷಿಕರಾದ ಶ್ರೀಮಾನ್ ರಾಜೇಶ್ ಪೆರ್ಲಾ ಬಿಯಾಪಾದೆ, ಕಾವಳಪಡೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ವಸಂತಿ, ಉಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕುಮಾರಿ ರಕ್ಷಿತಾ ಮೊದಲಾದವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಬಹುಜನ ಸಾಹಿತಿ ಸತೀಶ್ ಕಕ್ಕೆಪದವ್ ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಿದರು. ಶ್ರೀಮಾನ್ ಪ್ರವೀಣ್ ಸೂರ್ಯ ಹೊಸಂಗಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ದಯಮಾಡಿ ಬಾಬಾ ಸಾಹೇಬರ ಜೀವನವನ್ನು ಅದನ್ನು ಓದುವಂಥ ಪುಸ್ತಕವನ್ನು ಖರೀದಿಸಿ. ಬಾಬಾ ಸಾಹೇಬರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಖರ್ಚಿಗೆ ದುಡ್ಡಿದ್ರು ಕೂಡ ಅದನ್ನು ಏನು ಮಾಡ್ತಿರಲಿಲ್ಲ, ಒಂದು ಪುಸ್ತಕವನ್ನು ತಗೊಳ್ತಿದ್ರು. ಯಾವತ್ತು ನಾವು ಒಂದು ಪುಸ್ತಕವನ್ನು ತೆಗೆದುಕೊಳ್ತೇವಾ, ನಾಳೆ ನೀವೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು. ಆಫೀಸರ್ ಆಗಬೇಕಂದ್ರೆ ಸುಲಭ ಆಗ್ತದಾ? ಇಲ್ಲ. ಅದಕ್ಕೆ ಪ್ರಯತ್ನ ಪಡಬೇಕಂತ ಆದರೆ ಅದು ಪುಸ್ತಕದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾನು ಇವತ್ತು ಆ ಉಚಿತ ಪುಸ್ತಕವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತು ಅಂಬೇಡ್ಕರ್ ಅವರ ಈ ಹುಟ್ಟು ಹಬ್ಬನ ಆಚರಣೆ ಮಾಡುವಂಥ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ. ಶ್ರೋತೃಗಳಾಗಿ ಆಗಮಿಸಿದಂಥ ನಿಮಗೆಲ್ಲ ನಾನು ಭೀಮವನ್ನು ಹೇಳುತ್ತಾ ಎನ್ನ ಗೌರವಾನ್ವಿತ ಸದಸ್ಯರೇ, ಗೌರವಾನ್ವಿತ ತಗಲಿಗೆ ಮಾತರೆಗಳ ಎನ್ನ ಅಭಿನಂದನೆ ಸಲ್ಲ ಪಂಡೊಂದು ಇನಿ ನಮ್ಮ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆ ನಮ್ಮ 131ನೇ ಜನ್ಮದಿನ ಅಂಡ ಇನ್ನೇನು ನಮ್ಮ ಮಲ್ತಂದನ್ನ ಮಾತಿರಲ್ಲ ನಮ್ಮ ಬುಡುಗಡೆ ಏರ್ಲ ಮಲ್ಪುಜೇರಿ ನಮ್ಮ ಬುಡುಗಡೆ ನಮನೆ ಮಲ್ಪಡು ಪಂಪರಿ ಕನಸುಗಳಿಲ್ಲದ ಮನಸ್ಸುಗಳು ಜೀವಂತ ಶವಗಳಾಪ ನಮಕ್ಕೆ ಕನಸು ಮನ್ಪುನ ಬೋಡು ನಮಕ್ಕೆ ಕನಸಿಜ್ಜಿಂದ ನಮ್ಮ ಸೈತನ ಪುನಕುಲೆ ಅಂಚಾದ ನಮ್ಮಕ್ಕೆ ನಮ್ಮ ಜೋಕಲೆಗೆ ದುಂಬುದ ಭವಿಷ್ಯತ್ ಸರ್ವರೆಗ್ಲ ಜೈ ಭೀಮ್ ಸೋಲ್ಮೇಲು 2018-19 ಸಾಲಡು ಸರಪಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿದ ಸುಮಾರು 11 ಗ್ರಾಮದ ನಮ್ಮ ಸಮುದಾಯದ ಜೋಕ್ಲೆತ್ತದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಲ್ತನ ಸಂದರ್ಭಡು ಸುಮಾರು ಹೇಳಿದಾಗೆ ಹಿಂದಿನ ದಿನದಲ್ಲಿ ಅವಕಾಶ ಇರಲಿಲ್ಲ. ಆದರೆ ಆ ಅವಕಾಶ ಯಾವಾಗ ಬಂತಂತ ಹೇಳಿದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಬಳಿಕ ಬಂತು ಅನ್ನೋದನ್ನು ನಾವೆಲ್ಲ ಅರಿತಾಗ, ಶೋಷಿತ ಸಮಾಜ, ಹಿಂದುಳಿದ ವರ್ಗ ಆಗಿರ್ಬೋದು. ನಾವು ಇವತ್ತು ಶೇಕಡವಾರು ನೀವು ಹೇಳಿದಿರಿ, ಇವತ್ತು ಹಿಂದುಳಿದ ವರ್ಗದವರು 35% ಜನ ಇದ್ದರೆ, ಈಗ ದಲಿತ ಅಥವಾ SC/STಗಳು ಇಲ್ಲಿ 30% ಜನಸಂಖ್ಯೆ ಇದ್ದರೆ, ಒಟ್ಟು ನಮ್ಮ ಜನಸಂಖ್ಯೆ ಎಷ್ಟು ಅಂತ ಹೇಳಿದರೆ ಬಹುಜನರ ಜನಸಂಖ್ಯೆ ಅದು 85%. ತಕ್ಷಣ
ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.